ಮಂಗಳೂರಿನ ಪಂಪ್ವೆಲ್ನಲ್ಲಿರುವ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ಲಾಸಿಕ್ ಸ್ಟೈಲ್ ಮತ್ತು PRK ಲೇಸರ್ ಕಣ್ಣಿನ ಉಚಿತ ತಪಾಸಣಾ ಶಿಬಿರ ನಡೆಯಿತು. ಈ ಕುರಿತು ಮಾತನಾಡಿದ ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಶ್ರುತಿ, 18 ವರ್ಷ ಪ್ರಾಯದಿಂದ ಸುಮಾರು 50 ವರ್ಷ ಪ್ರಾಯದವರಿಗೆ ಮಾಡಬಹುದಾದ ಅತ್ಯಾಧುನಿಕ ಲೇಸರ್ ಚಿಕಿತ್ಸೆಯ ಮೂಲಕ ಕನ್ನಡಕ ಮತ್ತು ಕಾಂಟ್ಯಾಕ್ಟ್ ಲೆನ್ಸ್ನಿಂದ ಮುಕ್ತಿ ಹೊಂದಬಹುದಲ್ಲದೆ ಈ ಚಿಕಿತ್ಸೆಯಿಂದ 5 ನಿಮಿಷಗಳಲ್ಲಿ ಪರಿಶುದ್ಧವಾದ ದೃಷ್ಟಿಯನ್ನು ಪಡೆಯಬಹುದು. ಚಿಕಿತ್ಸೆಯ ನಂತರ ಕೂಡಲೇ ರೋಗಿಯು ತನ್ನ ದೈನಂದಿನ ಚಟುವಟಿಕೆಗಳನ್ನು ಮಾಡಬಹುದು. ಯಾವುದೇ ನೋವು ಈ ಚಿಕಿತ್ಸೆಯಿಂದ ಉಂಟಾಗುವುದಿಲ್ಲ ಎಂದರು. ನಮಸ್ಕಾರ. ಇವತ್ತು ನಮ್ಮ ಪ್ರಸಾದ್ ನೇತ್ರಾಲಯ ಉಜ್ಜೋಡಿ ಪಂಪೆಲ್ಲಲ್ಲಿ ಲಾಸಿಕ್ ಕ್ಯಾಂಪ್ ನಡೀತಾ ಇದೆ. ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಯಾರಿಗೆಲ್ಲ ಕನ್ನಡಕ ಇದೆ 18ರಿಂದ 50 ವರ್ಷದ ಜನರಿದ್ದವರಿಗೆ, ಯಾರಿಗೆಲ್ಲ ಕನ್ನಡಕ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಅವರಿಗೆ ಅದು ಹಾಕ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ಅದನ್ನಿಂದ ಮುಕ್ತ ಆಗಬೇಕು ಅಂತ ಏನಾದರೂ ಇಷ್ಟ ಇದ್ದರೆ ಅಂಥವರಿಗೆ ನಾವು ಇಲ್ಲಿ ಇವತ್ತು ಲಾಸಿಕ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಇಲ್ಲಿ ನಾವು ಈಗ ಮಾಡುವ ಕ್ಯಾಂಪಿನಲ್ಲಿ ನಾವು ಅವರಿಗೆ ಕಣ್ಣಿನ ಪರೀಕ್ಷೆ, ಅವರ ಕಣ್ಣಿನ ನರದ ಪರೀಕ್ಷೆ ಮತ್ತು ಕಣ್ಣಿನ ಸ್ಕ್ಯಾನ್ ಅಂದರೆ ಟೋಪೋಗ್ರಫಿ ಅಂತ ಸ್ಕ್ಯಾನನ್ನು ಮಾಡಿ ಅದು ನಾವು ಅವರಿಗೆ ಉಚಿತವಾಗಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಎಲ್ಲ ನಾರ್ಮಲ್ ಇದ್ದವರಿಗೆ, ಯಾರಿಗೆಲ್ಲ ಲಾಸಿಕ್ ಅಂತ ನಾವು ಒಂದು ಟ್ರೀಟ್ಮೆಂಟ್ ಏನು ಮಾಡಲಿಕ್ಕೆ ಆಗ್ತದೆ ಅವರಿಗೆಲ್ಲ, ಯಾರಿಗೆಲ್ಲ ಎಲಿಜಿಬಲ್ ಉಂಟು ಅದನ್ನೆಲ್ಲ ನಾವು ಅವರಿಗೆ ಆ ಫೆಸಿಲಿಟೀಸನ್ನು ನಾವು ಇವತ್ತು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೇವೆ. ಇದು ಇವತ್ತಿನ ಕ್ಯಾಂಪಿದ್ದು ನಮ್ಮದು ಉದ್ದೇಶ. ಶಿಬಿರದಲ್ಲಿ ದೃಷ್ಟಿ ಪರೀಕ್ಷೆ, ಕಣ್ಣಿನ ನರ ಪರೀಕ್ಷೆ, ಫೋಟೋಗ್ರಫಿ ಸ್ಕ್ಯಾನ್ ಅಂದರೆ ಶಸ್ತ್ರಚಿಕಿತ್ಸೆಗೆ ಮೊದಲು ಮಾಡುವ ಪರೀಕ್ಷೆ ಮೊದಲಾದ ಸೌಲಭ್ಯಗಳನ್ನು ಶಿಬಿರದಲ್ಲಿ ಉಚಿತವಾಗಿ ಒದಗಿಸಲಾಗುವುದು. ಚಿಕಿತ್ಸೆಗೆ ಅರ್ಹವಾದ ರೋಗಿಗಳಿಗೆ ಲೇಸರ್ ಚಿಕಿತ್ಸೆಯನ್ನು 50% ರಿಯಾಯಿತಿ ದರದಲ್ಲಿ ನಡೆಸಲಾಗುವುದು. ಈ ಶಿಬಿರದ ಸದುಪಯೋಗವನ್ನು ಅರ್ಹ ರೋಗಿಗಳು ಪಡೆದುಕೊಂಡರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.